ಪೊಲೀಸ್ ಠಾಣೆ ವ್ಯಾಪ್ತಿಯ ಇಳಂತಿಲ ಗ್ರಾಮದಿಂದ ಒಬ್ಬರು ಜಯಕುಮಾರ್ ಪೂಜಾರಿ ಇವರು ಎಕ್ಸ್ ಸರ್ವಿಸ್ ಮ್ಯಾನ್ ಇವರು ಫೋನ್ ಮಾಡಿ ಠಾಣೆಗೆ ತಿಳಿಸಿರುತ್ತಾರೆ. ಅವರ ಮನೆಯ ಪಕ್ಕದಲ್ಲಿ ಯಾರು ಅಜ್ಞಾತ ವ್ಯಕ್ತಿಗಳು ಬಂದು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು ಗ್ರೆನೇಡ್ ಸದೃಶ ಗ್ರೆನೇಡ್ ಥರ ಕಾಣುವ ಹಾಗೆ ಇರುವಂಥ 5 ಗ್ರೆನೇಡನ್ನು 5 ವಸ್ತುಗಳನ್ನು ಇಟ್ಟಿರುವುದು ಅವರು ತಿಳಿಸಿರುತ್ತಾರೆ. ಆ ಆಧಾರದ ಮೇಲೆ ನಮ್ಮ ಠಾಣಾಧಿಕಾರಿ ಅಲ್ಲಿ ಹೋಗಿ ಪರಿಶೀಲಿಸಿದಾಗ ಅದು ಗ್ರೆನೇಡ್ ಥರ ವಸ್ತು ಇತ್ತು. ಅದನ್ನು ನೋಡಿ ಆಮೇಲೆ ಅಲ್ಲಿ ನಮ್ಮ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡನ್ನು ಕರೆಸಿ ಒಂದು ಪ್ರೊಸೀಜರ್ ಪ್ರಕಾರ ಅದನ್ನು ಮಹಾಜರ್ ಮುಖೇನ ನಾವು ಸ್ವಾಧೀನಪಡಿಸಿದ್ದೀವಿ. ಇದರಲ್ಲಿ ರವಿಕಿರಣ್ ಪೂಜಾರಿ ಅವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಪ್ರಕರಣ ಸಹ ದಾಖಲಾಗಿದೆ. ಮತ್ತು ಇದು ಹ್ಯಾಂಡ್ ಹೆಲ್ಡ್ ಗ್ರೆನೇಡ್ ಇದಾವೆ 5 ಅದು ಎಲ್ಲಿಂದ ಬಂತು ಅದರ ಬಗ್ಗೆ ಮುಂದಿನ ತನಿಖೆ ನಡೆಸಲಾಗ್ತಾ ಇದೆ. ಮತ್ತು ಇದು ಎಲ್ಲ ಗ್ರೆನೇಡ್ ನೋಡಿದಾಗ ಇದು ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಮೇಡ್, ಅದು ಆರ್ಡಿನೆನ್ಸ್ ಫ್ಯಾಕ್ಟ್ರಿಲಿ ಮಾಡಿರೋದು 1979ರಿಂದ 83 ತನಕ ಅದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕಾಣ್ತಾ ಇದೆ. ಸೊ ಸುಮಾರು 40 ವರ್ಷಗಳ ಹಳೆಯದು ಇದು ಮ್ಯಾನುಫ್ಯಾಕ್ಚರಿಂಗ್. ಸೊ ಇದರ ಬಗ್ಗೆ ಎಲ್ಲಿಂದ ಸೋರ್ಸ್ ಆಗಿದೆ, ಎಲ್ಲಿಂದ ಬಂದಿದೆ ಅದರ ಬಗ್ಗೆ ಮುಂದಿನ ತನಿಖೆ ಇನ್ನೂ ನಡೆಸಬೇಕಾಗಿದೆ. ಹೌದು, ಇದು ಆರ್ಡಿನೆನ್ಸ್ ಫ್ಯಾಕ್ಟ್ರಿಯಲ್ಲಿ ಮಾಡಿದ್ದು ಹ್ಯಾಂಡ್ ಹೆಲ್ಡ್ ಗ್ರೆನೇಡ್.